ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಕೊಳಂಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 3 ರಸ್ತೆಗಳಿಗೆ ಒಟ್ಟು 90 ಲಕ್ಷ ರೂಪಾಯಿ ಅನುದಾನದಲ್ಲಿ ಕಾಂಕ್ರೀಟೀಕರಣಗೊಳಿಸಲಾಗಿದ್ದು, ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಲೋಕಾರ್ಪಣೆಗೊಳಿಸಿದರು. ಕೊಳಂಬೆ ಹೊಯ್ಗೆಪದವು ರಸ್ತೆಯನ್ನ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟೀಕರಣಗೊಳಿಸಲಾಗಿದ್ದು, ಕೊಳಂಬೆ ಸುಂಕದಕಟ್ಟೆ ಬೇಡಮಾರು ರಸ್ತೆ ಹಾಗೂ ಕೊಳಂಬೆ ಕೌಡೂರು ಗುದ್ದು ರಸ್ತೆಯನ್ನ ಒಟ್ಟು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟೀಕರಣಗೊಳಿಸಲಾಗಿದೆ. ಆಶೋದ್ ನಂಗೆ ರೀತಾರೆ ಅಂಚ ಐಕೋಸ್ಕರ ಇಂಗ್ಲು ಮೇಲೆ ಮಲ್ಪನ ಮಲ್ಪೊಡೆ ಇಂಗ್ಲಿನ ಜವಾಬ್ದಾರಿ ಇಂದಾದ ಮಲ್ಲ ಇಂಗ್ಲು ಶಾಲ್ಪುರ ಪಾಡ್ರೆ ಇಂಗ್ಲು ಸನ್ಮಾನ ಮಾಡ್ತಾರೆ ಜನಗಳ ಪರವಾದ ಸನ್ಮಾನ ಸ್ವೀಕಾರ ಮಲ್ಪೆ ಇಂಗ್ಲು ಇಂಗ್ಲ ಆ ಜಾಗಡ ಅಂಗ್ಲು ಕುಲ್ಲ ಏನಕ್ಕೆ ಒಂಜಿ ಬೇಲೆ ಮಲ್ಪರೆ ಒಂಜಿ ಅವಕಾಶ ದಿಕ್ಕಿದೆ ಅವಕಾಶ ಆತಿನಾಥ ಎಡ್ಡೆ ರೀತಿ ಮಲ್ಪನ ಅಂಚಿನ ಧೈರ್ಯಲು ಉಂಡು ಶಕ್ತಿಲು ಉಂಡು ಅಂತ ನಿಗ್ನ ಪ್ರೀತಿ ವಿಶ್ವಾಸ ಇತ್ತನ ಯಾವ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಸದಸ್ಯರಾದ ವಿಶ್ವನಾಥ್ ಶೆಟ್ಟಿ, ಮಂಗಳೂರು ನಗರ ಉತ್ತರ ಬಿಜೆಪಿ ಮಂಡಲ ಉಪಾಧ್ಯಕ್ಷೆ ಅಮೃತ್ ಲಾಲ್ ಡಿಸೋಜಾ, ಕಾರ್ಯದರ್ಶಿ ಶೋಧನ್ ಅದ್ಯಪಾಡಿ, ಗುರುಪುರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಸೋಹನ್ ಅತಿಕಾರಿ, ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಸುವರ್ಣ ಗುರುಪುರ ಸಹಿತ ಸ್ಥಳೀಯ ನಾಗರಿಕರು ಉಪಸ್ಥಿತರಿದ್ದರು.